ಭಾರತ ಪಾಕಿಸ್ತಾನ ಯುದ್ಧದ ಪ್ರಯುಕ್ತ ಮುಚ್ಚಿದ್ದ 32 ವಿಮಾನ ನಿಲ್ದಾಣಗಳನ್ನು ಮತ್ತೆ ತೆರೆಯಲು ಮಾತುಕತೆಗಳು ನಡೆದಿದೆ, ಸಿದ್ಧತೆಗಳು ನಡೆದಿದೆ. ಆಪರೇಷನ್ ಸಿಂಧೂರ್ ಬೆನ್ನಿಗೆ ಮೇ 7ರಿಂದ ಕ್ರಮವಾಗಿ ಈ ನಿಲ್ದಾಣಗಳನ್ನು ಮುಚ್ಚಲಾಗಿತ್ತು. 32 ವಿಮಾನ ನಿಲ್ದಾಣ ಹಾಗೂ 25 ವಿಮಾನ ಮಾರ್ಗಗಳನ್ನು ಮುಚ್ಚಲಾಗಿತ್ತು. ಅದಕ್ಕೆ ಮೊದಲು ಭಾರತದ ವಾಯುಮಾರ್ಗ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದ ಗಗನದಾರಿ ಭಾರತಕ್ಕೆ ಮುಚ್ಚಲಾಗಿತ್ತು. ಸದ್ಯ ಇವು ತೆರೆಯುವ ಸೂಚನೆಯಿಲ್ಲ. ಆದರೆ ಕದನ ವಿರಾಮದ ಕಾರಣಕ್ಕೆ ಮುಚ್ಚಿದ್ದ 32 ವಿಮಾನ ನಿಲ್ದಾಣಗಳಲ್ಲಿ ಮತ್ತೆ ವಿಮಾನಯಾನ ಆರಂಭಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಸದ್ಯ ಮುಚ್ಚುಗಡೆಯಲ್ಲಿರುವ 32 ಭಾರತದ ವಿಮಾನ ನಿಲ್ದಾಣಗಳು ಮುಂದಿನಂತಿವೆ: ಆದಂಪುರ, ಅಂಬಾಲಾ, ಅಮೃತಸರ್, ಅವಂತಿಪುರ್, ಬತಿಂಡಾ, ಭುಜ್, ಬಿಕಾನೇರ್, ಚಂಡೀಗಢ, ಹಲ್ವರಾ, ಹಿಂಡೋನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್, ಕಾಂಡ್ಲಾ, ಕಾಂಗ್ರಾ, ಕೆಶೋಡ್, ಕೃಷ್ಣಗಢ, ಕುಲು ಮನಾಲಿ, ಲೇಹ್, ಲುಧಿಯಾನಾ, ಮುಂದ್ರಾ, ನಲಿಯಾ, ಪಠಾಣ್ಕೋಟ್, ಪಟಿಯಾಲಾ, ಪೋರ್ಬಂದರ್, ರಾಜ್ಕೋಟ್, ಸರ್ಸಾವಾ, ಶಿಮ್ಲಾ, ಶ್ರೀನಗರ್, ತೋಯಿಸ್ ಮತ್ತು ಉತ್ತರ್ಲಾಯ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಶ್ರೀನಗರ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.